ವಿನಾಯಕ ಲಂಬೋದರ, ವಿಘ್ನ ವಿನಾಯಕ, ವಕ್ರತುಂಡ, ಗಣೇಶ, ಗಣಪತಿ, ಪಾರ್ವತಿ ಪುತ್ರ ಹೀಗೆ ಆದಿವಂದಿತ ಮೊದಲ ಪೂಜಿತ ಚೌತಿ ಹಬ್ಬಕ್ಕೆ ಈಗಾಗಲೇ ಎಲ್ಲೆಡೆ ಸಿದ್ಧತೆಗಳು ಆರಂಭಗೊಂಡಿದೆ. ಹಲವು ಕಡೆಗಳಲ್ಲಿ ಗಣೇಶ ಮೂರ್ತಿಯ ರಚನೆ ನಡೀತಾ ಇದೆ. ಹಲವು ವರ್ಷಗಳಿಂದ ಗಣಪತಿಯ ಕಲಾಸೇವೆಯಲ್ಲಿ ಇಲ್ಲಿ ಕಲಾವಿದರು ತಮ್ಮನ್ನು ತೊಡಗಿಸಿದ್ದಾರೆ. ಬನ್ನಿ ಅವರ ಕಲಾಶೈಲಿಯ ನೈಪುಣ್ಯತೆಯನ್ನ ನೋಡ್ಕೊಂಡು ಬರೋಣ. ಚೌತಿ ಹಬ್ಬ ಬಂದಾಗ ಎಲ್ಲೆಲ್ಲೂ ಪ್ರಥಮ ವಂದಿತ, ವಿಘ್ನ ನಿವಾರಕ, ಗಜಮುಖ ಗಣಪತಿ ದೇವರ ಆರಾಧನೆ ಮತ್ತು ಸ್ತುತಿಯ ಸಂಭ್ರಮ. ಸಂಘ ಸಂಸ್ಥೆಗಳಲ್ಲಿ, ಹಿಂದೂಗಳ ಮನೆಗಳಲ್ಲಿ ಗಣೇಶ ವಿಗ್ರಹವನ್ನ ಪ್ರತಿಷ್ಠಾಪಿಸಿ ಆರಾಧಿಸುವ ಕ್ರಮ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಇತ್ತೀಚಿನ ವರ್ಷಗಳಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಾಮೂಹಿಕವಾಗಿ ಮತ್ತು ಸಾರ್ವಜನಿಕವಾಗಿ ಕೆಲವು ದಿನಗಳ ಕಾಲ ಆರಾಧಿಸಿಕೊಂಡು ಬರಲಾಗುತ್ತಿದೆ. ಗಣೇಶನ ಮೂರ್ತಿಯನ್ನು ತಯಾರಿಸುವುದು ಒಂದು ಕಲೆ. ಮಂಗಳೂರು ನಗರ ಮತ್ತು ಸುತ್ತಮುತ್ತಲ ಪರಿಸರದಲ್ಲಿ ಕೆಲವೊಂದು ಕುಟುಂಬಗಳು ತಲತಲಾಂತರದಿಂದ ಗಣೇಶ ವಿಗ್ರಹವನ್ನ ತಯಾರಿಸುವ ವೃತ್ತಿಯನ್ನ ನಡೆಸಿಕೊಂಡು ಬರ್ತಾ ಇವೆ. ಸುರತ್ಕಲ್ನ ಶಾರದಾ ಆರ್ಟ್ಸ್ ಸಂಸ್ಥೆಯು ಕಳೆದ 3 ದಶಕಗಳಿಂದ ಗಣಪತಿ ವಿಗ್ರಹ ತಯಾರಿಕೆಯಲ್ಲಿ ನಿರತವಾಗಿದೆ. ಜೊತೆಗೆ ದಸರಾ ಸಂದರ್ಭದಲ್ಲಿ ಶಾರದಾ ಮಾತೆಯ ವಿಗ್ರಹವನ್ನು ಇಲ್ಲಿ ತಯಾರಿಸಿ ಇಡಲಾಗ್ತಾ ಇದೆ. ಶಾರದಾ ಆರ್ಟ್ಸ್ ಸಂಸ್ಥೆಯು ಸುರತ್ಕಲ್ನ ಕಾಂತೇರಿ ಧೂಮಾವತಿ ದೇವಸ್ಥಾನದ ಆವರಣದಲ್ಲಿ ವಿಗ್ರಹ ತಯಾರಿಕೆ ಕೆಲಸವನ್ನ ನಿರ್ವಹಿಸ್ತಾ ಇದೆ. ತಾಜಾ ಆವೆ ಮಣ್ಣನ್ನ ಉಪಯೋಗಿಸಿ ಇಲ್ಲಿ ಗಣೇಶನ ಮೂರ್ತಿಗಳನ್ನ ತಯಾರಿಕೆ ನಡೆಯುತ್ತದೆ. ಆವೆ ಮಣ್ಣನ್ನ ಕಾರ್ಖಾನೆಯಿಂದ ತರಿಸಲಾಗ್ತಾ ಇದೆ. ಅದನ್ನ ಹದ ಮಾಡಿ ವಿಗ್ರಹ ತಯಾರಿ ಮಾಡಲಾಗುತ್ತಿದೆ. ಮೊದಲು ವಿಗ್ರಹಗಳ ಪ್ರಾರಂಭಿಕ ರೂಪವನ್ನು ರಚಿಸಿ ಕ್ರಮೇಣ ಹಂತ ಹಂತವಾಗಿ ಅದಕ್ಕೆ ಅಂತಿಮ ರೂಪವನ್ನು ನೀಡಲಾಗುತ್ತದೆ. ಕೊನೆಗೆ ಬಣ್ಣವನ್ನ ಬಳಿದು ಫೈನಲ್ ಟಚಿಂಗ್ ಅನ್ನ ಮಾಡಲಾಗುತ್ತದೆ. ಕಳೆದ 37 ವರ್ಷಗಳಿಂದ ಇಲ್ಲಿ ಈ ಕಾಯಕ ನಡೀತಾ ಇದೆ. ಪ್ರಾರಂಭದಲ್ಲಿ ಸುರತ್ಕಲ್ನ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಗಣಪ ವಿಗ್ರಹವನ್ನ ತಯಾರಿಸಲಾಗ್ತಾ ಇತ್ತು. ಕ್ರಮೇಣ ಬೇರೆ ಬೇರೆ ಭಾಗಗಳಿಂದ ಸಾರ್ವಜನಿಕ ಗಣೇಶೋತ್ಸವ ಮೂರ್ತಿ ತಯಾರಿಕೆಗೆ ಬೇಡಿಕೆ ಬರಲು ಆರಂಭಿಸಿತು. ಈಗ ಕಿನ್ನಿಗೋಳಿ, ಪಕ್ಷಿಕೆರೆ, ಮಂಗಲಪೇಟೆ, ಆಶ್ರಯ ಕಾಲೋನಿ, ಜನತಾ ಕಾಲೋನಿ ಸೇರಿದಂತೆ 7 ಸಾರ್ವಜನಿಕ ಗಣೇಶೋತ್ಸವಗಳ ಗಣಪತಿ ವಿಗ್ರಹಗಳು ಇಲ್ಲಿ ತಯಾರಾಗುತ್ತವೆ ಎನ್ನುತ್ತಾರೆ ಕಲಾವಿದರು. ಎಂಕ್ಲೊಂದು ಸಾಧಾರಣ 32 ವರ್ಷ ನಾಡು. ಈ 32 ವರ್ಷಡು ಶುರು ತಗ ಹೆಂಗುಲು ಗಣಪತಿ ಬಂದ ಸುರತ್ಕಲ್ದೇನೆ ಮಲ್ದಿ ಆವೆ ಮಣ್ಣು ಕಾರ್ಖಾನೆ ಇರ್ತ ಗಣಪ ಒಂದು ಕಾಣತ್ತದು ಮುಲು ಅದ ಮಲ್ತದ್ದು ಅವೇನು ಗಣಪತಿನ ಶುರು ಮಲ್ಪ ಮೂರ್ತ ಬಂಪಿನ ಮಲ್ಪರಂಡು ಮೂರ್ತ ಮಲ್ತದ್ದು 2 ಬಕ್ಕ ಗಣಪತಿನ ಪ್ರಾರಂಭ ಮಲ್ಪ 5 ಬಕ್ಕ ಐತೆ ಸಾರ್ವಜನಿಕದನೇ ನಾಜಿಂಡು ಕಿನ್ನಿಗೊಳ್ಳಿ, ಪಕ್ಷಿಗೆರೆ, ಜನತಾ ಕಾಲೋನಿ, ಆಶ್ರಯ ಕಾಲೋನಿ, ಮಂಗಳಪೇಟೆ ಬಣ್ಣದು ಒಟ್ಟಿಗೆ ಆಜಿ ಎಲ್ಲಿಗೆ ಸಾರ್ವಜನಿಕ ಉಂಡು ಬಕ್ಕ ಪೂರ ಇಲ್ಲಿ ಬತ್ತದು ಗಣಪತಿಲು ಪೂರ ಮೂಲು ತಯಾರು ಮಾಡ್ತಂದಿಲ್ಲ. ಒಂದು ಮಾತು ಹೆಂಗಲ್ಲ 4-5 ಜನ ಹೆಂಗಲ್ಲ ಅಷ್ಟಿಗೆ ಸಾಪಾಟಿಲು ಒಟ್ಟಿಗೆ ಮಲ್ಪುನ ಕುಲೆಂದು ಬಕ್ಕ ಎಂಚೆನೆಂದು 5 ಬಕ್ಕ ಸಾರದೆ ಒಂಜಿ ಮಲ್ತಂದು ಪೋಂದಿಲ್ಲ. ಇದು ಬೆಲೆ ಅವನುಂಡು ನಾನು ಎಲ್ಲ ಫಿನಿಶಿಂಗ್ ಮಲ್ತದ್ದು ಪೇಂಟ್ ಮಲ್ಪುನ ಬೇಲೆ ಬಕ್ಕ ಐಕ್ ಮತ ಸಿಂಗಾರ ಮಲ್ಪರಂಡು ಕುಂಟು ಬಾಡ್ನ ಬತ್ತನ ಪೂರ ಏನು ಪೂರ ಮಲ್ತದ್ದು ಒಂಜಿ ಸಮಾಧಾನ ಆಪಿನ ರೀತಿ ಎಂಕ್ಲಿಗೆ ಸಮಾಧಾನ ಅಂದತ್ತು ಸಮಾಧಾನ ಆಪಿನ ರೀತಿ ಮಲ್ತೊಂದಿಲ್ಲ.
ಮನೆ ಮನೆಗಳಲ್ಲಿ ಖಾಸಗಿಯಾಗಿ ನಡೆಯುವಂತಹ ಚೌತಿ ಆಚರಣೆಗೆ ಬೇಕಾಗುವಂತಹ ಗಣಪತಿ ವಿಗ್ರಹ ತಯಾರಿಸಿಕೊಳ್ಳಲು ಕೂಡ ಬೇಡಿಕೆಗಳು ಬರ್ತಾ ಇವೆ ಎನ್ನುತ್ತಾರೆ. ಒಟ್ಟಿನಲ್ಲಿ ನಾಡಿನೆಲ್ಲೆಡೆ ಗಣೇಶೋತ್ಸವಕ್ಕೆ ಸಿದ್ಧತೆಗಳು ಆರಂಭಗೊಂಡಿರುವಂತೆ ಇನ್ನೊಂದೆಡೆ ಕಲಾವಿದರು ಗಣೇಶನಿಗೆ ಫೈನಲ್ ಟಚ್ ಅನ್ನ ಕೊಡುವ ಸಂಭ್ರಮದಲ್ಲಿ ಇದ್ದಾರೆ. ನಿತಿನ್ ತೆಂಡೂಲ್ಕರ್, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.